ದಕ್ಷಿಣ ಕನ್ನಡ ಜಿಲ್ಲಾ ಗೃಹ ರಕ್ಷಕ ದಳದ ಕಚೇರಿಡು ಗೃಹ ರಕ್ಷಕ ದಳದ ಸಿಬ್ಬಂದಿಗಳಿಗೆ ಅಂಗಾರೆ ಅರಿ ವಿತರಣೆ ಮಲ್ತೇರು. ರೋಟರಿ ಕ್ಲಬ್ ಹಿಲ್ ಸೈಡ್ದ ಅಧ್ಯಕ್ಷರು ರೋಟೇರಿಯನ್ ದಿನೇಶ್ ಮಲ್ಯ ಗೃಹ ರಕ್ಷಕರು ಉಷಾ ಇಮೆರೆಗೆ ಅರಿ ಕೊಡ್ದು ಅರಿ ವಿತರಣೆಗೆ ಚಾಲನೆ ಕೊರಿಯರು. ಅವರಿಗೆ ನಾನು ನಿನ್ನೆ ಫೋನ್ ಮಾಡಿ ಸರ್ ನಮಗೆ ಕಷ್ಟದಲ್ಲಿದೆ ಅದಕ್ಕೆ ಇಲ್ಲ ಅಂತ ಹೇಳ್ತಿದ್ದೆ. ಹಾಗೆ 5 ಗಂಟೆಗೆ 4:15ಗೆ ಫೋನ್ ಮಾಡು ಅಂತ ಹೇಳಿದರು. ಹಾಗೆ ಇವತ್ತು ಬಾ ಅಂತ ನನಗೆ ಹೇಳಿದ್ದೆ. ಹಾಗೆ ನಿಮ್ಮ ನನಗೆ ತುಂಬ ಹೃದಯದ ಧನ್ಯವಾದಗಳು. ಜಿಲ್ಲಾ ಗೃಹ ರಕ್ಷಕ ದಳದ 100 ಸಿಬ್ಬಂದಿಗಳಿಗೆ ತಲಾ 5 ಕಿಲೋ ಅರಿನು ಈ ಪೊರ್ತು ವಿತರಣೆ ಮಲ್ತೇರು. ಅರಿ ವಿತರಣೆಗೆ ಪ್ರಾಯೋಜಕತ್ವ ಕೊಡ್ದು ಸಗಾಯ ಕೊರ್ನ ರೋಟರಿ ಕ್ಲಬ್ ಹಿಲ್ ಸೈಡ್ದ ಅಧ್ಯಕ್ಷರು ಶ್ರೀ ದಿನೇಶ್ ಮಲ್ಯ ಪಾತೆರೊಂದು ಗೃಹ ರಕ್ಷಕರು ಕೊರೋನಾದ ಸಂಕಷ್ಟದ ಪೊರ್ತುಳ್ಳ ಪ್ರಾಮಾಣಿಕ ಸೇವೆ ಮಲ್ತೊಂದುಲ್ಲೇರು. ಅಂಚಾದು ಅಕ್ಕಲ್ನ ಕಷ್ಟ ಸುಖಟ್ಟು ಭಾಗಿಯಾದ ಅಕ್ಲೇನು ಪೋಷಣೆ ಮಲ್ಪನ ಹೊಣೆಗಾರಿಕೆ ಸಮಾಜಕ್ಕೆ ಉಂಡು ಪಡೆದು ಗೃಹ ರಕ್ಷಕರನ್ನ ನಿಷ್ಕಾಮ ಸೇವೆಗೆ ಅಭಿನಂದನೆ ಸಂದಾಯರು. ಹಾಗೆ ಈ ಜನತಾ ಕರ್ಫ್ಯೂ ಸಮಯದಿಂದಲೂ ನಾವು ಏನಾದರೂ ಒಂದು ಸಹಾಯ ಆಗಬೇಕು ನಮ್ಮ ಮಂಗಳೂರಿನ ಜನತೆಗೆ ಅಂಥೇಳಿ ನಾವು ಏನಾದರೂ ಒಂದು ನಮ್ಮ ಮಂಗಳೂರು ಹಿಲ್ ಸೈಡ್ ರೋಟರಿ ಕ್ಲಬ್ ಆಫ್ ಮಂಗಳೂರು ಹಿಲ್ ಸೈಡ್ ಕ್ಲಬ್ಬಿನ ವತಿಯಿಂದ ನಾವು ನಾನಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಅದೇ ಥರ ನಮ್ಮಲ್ಲಿ 16 ಕ್ಲಬ್ಗಳಿವೆ ಈ ಮಂಗಳೂರು ಪರಿಸರದಲ್ಲಿ. ಎಲ್ಲ 16 ಕ್ಲಬ್ಗಳು ತಾವಾಗಿಯೇ ಏನಾದರೂ ಒಂದು ಕಾರ್ಯಕ್ರಮ ಕೊಡ್ತಾ ಇದ್ದಾರೆ. ಜನರಿಗೆ ಅನುಕೂಲವಾಗುವಂತೆ ಅಥವಾ ಸಹಾಯವಾಗುವಂತೆ ಒಂದು ಫುಡ್ ಸಪ್ಲೈಸ್ ಅಥವಾ ಮೆಡಿಕಲ್ ಕಿಟ್ಸ್ ಅಥವಾ ಮೆಡಿಕಲ್ ಇಕ್ವಿಪ್ಮೆಂಟ್ಸ್ ಅಂತ ಒಂದು ಯಾವುದಾದ್ರೂ ಒಂದು ಯಾರಿಗಾದರೂ ಕೊರತೆ ಇದ್ದರೆ ಅಥವಾ ಬೇಡಿಕೆ ಇದ್ದರೆ ನಾವು ಕೊಡ್ತಾ ಇದ್ದೇವೆ. ಅದೇ ಥರ ನಮ್ಮ ಕಮಾಂಡೆಂಟ್ ಡಾಕ್ಟರ್ ಮುರಳಿ ಅವರು ಒಂದು ಪ್ರಸ್ತಾವ ಕೊಟ್ಟಾಗ ನಾವು ಒಪ್ಪಿಕೊಂಡು ನಮ್ಮ ಎಲ್ಲ ಕ್ಲಬ್ಬಿನ ಸದಸ್ಯರು ಅವರ ಸಹಭಾಗಿತ್ವದೊಂದಿಗೆ ನಾವು ನಿನ್ನೆ ರಾತ್ರಿಯೊಳಗೆ ನಾವು ಎಲ್ಲ ಕಡೆಯಿಂದ ನಾವು ಸಹಾಯಧನವನ್ನು ನಾವು ಒಟ್ಟು ಕ್ರೋಢೀಕರಿಸಿ ನಾವು ಇವತ್ತು ಬೆಳಿಗ್ಗೆ ಇದನ್ನು ನಾವು ಒದಗಿಸಿಕೊಟ್ಟಿದ್ದೇವೆ. ಇದೊಂದು ಉಪಕಾರ ಅಂಥೇಳಿ ನಾವು ತಿಳ್ಕೊಳ್ಳೋದಿಲ್ಲ. ಇದೊಂದು ನಮ್ಮ ಒಂದು ಸದುದ್ದೇಶದಿಂದ ನಾವು ಈ ಒಂದು ಹಂಚುವ ಕಾರ್ಯಕ್ರಮ ಇಟ್ಟುಕೊಂಡಿದ್ದೇವೆ. ಇದು ಸಾಂಕೇತಿಕವಾಗಿ, ಯಾಕಂದರೆ ಇದನ್ನು ನಾವು ನಮ್ಮ ಕ್ಲಬ್ಬಿನಲ್ಲಿ ನಾವು ಇದನ್ನು ನಮ್ಮ ಕ್ಲಬ್ಬಿನ ರೋಟರಿ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ನಾವು ದೇಶದ ನ್ಯಾಷನಲ್ ಲೆವೆಲಲ್ಲಿ ಅಥವಾ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ನಾವು ಇದನ್ನು ಈ ಮಾಹಿತಿಯನ್ನು ನಾವು ಕೊಡಬೇಕಾಗ್ತದೆ. ಕ್ಲಬ್ಬಿನ ಪರವಾಗಿ ಅಫಿಷಿಯಲಿ ಕೊಡಬೇಕಾಗ್ತದೆ. ಅದಕ್ಕೋಸ್ಕರ ಈ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. ಹಾಗೆ ಒಂದು 100 ಹೋಮ್ ಗಾರ್ಡ್ಸ್ಗಳಿಗೆ ಆಗುವಂತೆ ನಾವು 5 kg ಪ್ರತಿಯೊಬ್ಬರಿಗೆ ನಾವು ಒದಗಿಸಿಕೊಡ್ತಾ ಇದ್ದೇವೆ. ಇದಕ್ಕೋಸ್ಕರ ನಾನು ಈ ಸಂದರ್ಭದಲ್ಲಿ ನಮ್ಮ ಎಲ್ಲ ಕ್ಲಬ್ಬಿನ ಸದಸ್ಯರನ್ನು ಅಭಿನಂದಿಸ್ತೇನೆ. ಹಾಗೆ ನಮಗೆ ಇಲ್ಲಿ ಬಂದಿರತಕ್ಕಂಥ ಮನೀಶ್ ರಾವ್, ಅನಿಲ್ ರಾವ್ ಮತ್ತು ಸತೀಶ್ ಅವರು ಅವರ ಸಮಯವನ್ನು ಕೊಟ್ಟು ಇಲ್ಲಿ ಬಂದು ಈ ಕಾರ್ಯಕ್ರಮದಲ್ಲಿ ಸಹಭಾಗಿಗಳಾಗಿ ನಮ್ಮೊಂದಿಗಿದ್ದರು. ಅವರಿಗೂ ಎಲ್ಲರ ಪರವಾಗಿ ಅಭಿನಂದನೆ. ರೋಟರಿ ಕ್ಲಬ್ ಹಿಲ್ ಸೈಡ್ದ ಅಧ್ಯಕ್ಷರು ಬಕ ಸದಸ್ಯರು ಸಮಾಜಕ್ಕೆ ಬೋಡಾದ ಸೇವೆ ಸಂದಾವೊಂದು ಪುನಃ ಗೃಹ ರಕ್ಷಕರಿಗೆ ಅರಿನು ವಿತರಿಸಾದರು. ಅಕಲ್ನ ಮಾನವೀಯ ಸೇವೆಗೆ ಅಭಿನಂದನೆಗಳು ಪಂಡದು ಲೇಸದ ಗುರ್ಕಾರ್ಮೇನು ವಹಿಸೊಂದು ಪಾತೆರ್ನ ಜಿಲ್ಲಾ ಗೃಹ ರಕ್ಷಕ ದಳದ ಕಮಾಂಡೆಂಟ್ ಡಾಕ್ಟರ್ ಮುರಳಿ ಮೋಹನ್ ಚುಂತರ್ ಹಿಲ್ ಸೈಡ್ ರೋಟರಿ ಕ್ಲಬ್ಗೆ ಅಭಿನಂದನೆ ಸಂದಾಯರು. ಈಗ ಕೊರೋನಾ ಹಾವಳಿಯಿಂದಾಗಿ ನಾವೆಲ್ಲ ಬಹಳಷ್ಟು ತೊಂದರೆಗೆ ಒಳಗಾಗಿದ್ವಿ. ಕೆಲಸ ಇಲ್ಲದೆ ಮತ್ತು ಸಾಕಷ್ಟು ತೊಂದರೆಗಳು ಉಂಟು. ಸೊ ಈ ನಿಟ್ಟಿನಲ್ಲಿ ನಮ್ಮ ಗೃಹ ರಕ್ಷಕರು ಒಂದು ರೀತಿಯಲ್ಲಿ ಸೈನಿಕರ ಥರ, ಅವರಿಗೂ ಸಹ ಡ್ಯೂಟಿ ಇದೆ. ಆದರೆ ಅವರ ಬಗ್ಗೆ ಒಂದು ವಿಶೇಷವಾದಂಥ ಕಾಳಜಿ ಇಟ್ಕೊಂಡು ರೋಟರಿ ಕ್ಲಬ್ ಹಿಲ್ ಸೈಡ್ ಮ್ಯಾಂಗ್ಳೂರು ಅವರೆಲ್ಲ ಸದಸ್ಯರು ಸೇರಿಕೊಂಡು ಇವತ್ತು ಅಧ್ಯಕ್ಷರು ದಿನೇಶ್ ಅವರಿದ್ದಾರೆ, ಮತ್ತು ಹಿಂದಿನ ಪ್ರೆಸಿಡೆಂಟ್ ಸತೀಶ್ ಅವರಿದ್ದಾರೆ, ಅನಿಲ್ ರಾವ್ ಅವರಿದ್ದಾರೆ, ಹಾಗೂ ಮನೀಶ್ ರಾವ್ ಅವರಿದ್ದಾರೆ. ಹಾಗೆ ಎಲ್ಲರೂ ನಮ್ಮ ಒಂದು ಮನವಿಗೆ ಹೋಗೊಟ್ಟು ಗೃಹ ರಕ್ಷಕರು ಒಂದಿಬ್ಬರು ನಮಗೆ ಈ ರೀತಿ ಒಂದು ತೊಂದರೆ ಆಗಿದೆ ಅಂತ ಹೇಳಿದಾಗ ತಾವು ಅವರ ಬಗ್ಗೆ ಅವರಲ್ಲಿ ನಾವು ಹೇಳ್ಕೊಂಡಾಗ ತಕ್ಷಣವೇ ಸ್ಪಂದಿಸಿ ನಿನ್ನೆ 5 ಗಂಟೆಗೆ ಹೇಳಿದ್ದು, ರಾತ್ರಿ 10 ಗಂಟೆಗೆ ನಾವು 100 ಗೃಹ ರಕ್ಷಕರಿಗೆ, ದಕ್ಷಿಣ ಕನ್ನಡ ಜಿಲ್ಲೆಯ 100 ಗೃಹ ರಕ್ಷಕರಿಗೆ ಪ್ರತಿಯೊಬ್ಬರಿಗೂ 5 kg ಅಕ್ಕಿ
ಬಹಳಷ್ಟು ತ್ವರಿತವಾಗಿ ವೇಗವಾಗಿ ಸ್ಪಂದಿಸಿ ಇವತ್ತು ಅಕ್ಕಿ ತಂದು ನಮ್ಮ ತಲುಪಿಸಿ ಇವತ್ತು ಒಂದು ಹಂಚುವ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಗೃಹ ರಕ್ಷಕ ದಳದ ವತಿಯಿಂದ ನಾವು ಅವರಿಗೆಲ್ಲರಿಗೂ ಅವರ ಎಲ್ಲ ರೋಟರಿ ಕ್ಲಬ್ನವರಿಗೆ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆಯೇ ಇವತ್ತು ನಾವು ಈ ಕೊರೋನಾ ಕ್ರೈಸಿಸ್ನ ಸಂದರ್ಭದಲ್ಲಿ ಸಾಕಷ್ಟು ಸೋಷಿಯಲ್ ಡಿಸ್ಟೆನ್ಸ್ಗಳನ್ನು ಇಟ್ಕೊಂಡು ಸಾಕಷ್ಟು ಪ್ರಿಕಾಷನ್ಸ್ಗಳನ್ನು ಬಳಸ್ಕೊಂಡು ನಾವು ಇವತ್ತು ಈ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ಇವತ್ತು ಸಾಂಕೇತಿಕವಾಗಿ ಯಾರು ಬಂದಿದ್ದಾರೆ ಅವರಿಗೆಲ್ಲ ನಾವು ಅಕ್ಕಿಯನ್ನು ಹಂಚ್ತೇವೆ, ರೋಟರಿ ಕ್ಲಬ್ನವರು ಹಂಚ್ತಾ ಇದ್ದಾರೆ. ಮತ್ತು ಬಾಕಿ ಉಳಿದ ಗೃಹ ರಕ್ಷಕರಿಗೆ ನಾಡಿದ್ದು ಗುರುವಾರ ನಮ್ಮ ವಾರದ ಕವಾಯತಿನ ದಿವಸ ಎಲ್ಲರಿಗೂ ನಾವು ಹಂಚ್ತೇವೆ. ತಾವು ನೀಡಿದ ಸಹಾಯವನ್ನು ನಮ್ಮ ಗೃಹ ರಕ್ಷಕರು ಮತ್ತು ನಮ್ಮ ಜಿಲ್ಲಾ ಗೃಹ ರಕ್ಷಕ ದಳ ಯಾವತ್ತೂ ಸ್ಮರಿಸ್ತದೆ. ನಾವು ಆಭಾರಿಯಾಗಿದ್ದೇವೆ ಅಂತ ಹೇಳಿ ನಾನು ಒಬ್ಬ ಸಮಾಜದ ನೆಲೆಯಲ್ಲಿ ನಿಮಗೆ ಕೇಳಿಕೊಳ್ತೇನೆ. ರೋಟರಿ ಕ್ಲಬ್ ಹಿಲ್ಸೈಡ್ದ ಅನಿಲ್ ರಾವ್, ಸತೀಶ್, ವಿಶಾಲ್ ರಾವ್, ಕುಡ್ಲಾ ಭುವಿನಾ ಡೆಂಟಲ್ ಕ್ಲಿನಿಕ್ದ ಸರ್ಜನ್ ಡಾಕ್ಟರ್ ಅಶ್ವಥ್ ಕುಮಾರ್, ಜಿಲ್ಲಾ ಗೃಹ ರಕ್ಷಕ ದಳದ ಕಚೇರಿ ಸಹಾಯಕಿ ಅನಿತಾ ಎಂಜಿತಿ ಪ್ರಮುಖರು ಈ ಕಾರ್ಯಕ್ರಮದ ಮುತಾಲಿಕೆ ಹಿಡಿತೇರು. ಗೃಹ ರಕ್ಷಕರು ರಮೇಶ್ ಭಂಡಾರಿ, ಸೊಳ್ಮೆ ಸಂದಾಯರು.